ಹಲವು ಸಾಮಾನ್ಯ ಸಭೆಗಳಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ವಿವಾದಿತ ಬಿಮೂಡ ಗ್ರಾಮದ ಮಫತ್ ಲಾಲ್ ಲೇಔಟ್ ರಸ್ತೆ ಚರಂಡಿ ನಿರ್ಮಾಣ ಕಾಮಗಾರಿಗೆ ಬಿಲ್ ಪಾವತಿಯ ವಿಚಾರ ಮತ್ತೆ ಪ್ರತಿಧ್ವನಿಸಿದ್ದು ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ವಾಕ್ಸಮರಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿತು. ಅಧ್ಯಕ್ಷ ರಾಮಕೃಷ್ಣ ಆಳ್ವ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ನಿಧಿಯ ಖರ್ಚಿನ ವಿವರಗಳ ಬಗ್ಗೆ ಅಧಿಕಾರಿ ವಿವರ ನೀಡುತ್ತಿದ್ದಾಗ ಮಧ್ಯಪ್ರವೇಶಿಸಿದ ವಿಪಕ್ಷ ಸದಸ್ಯ ದೇವದಾಸ್ ಶೆಟ್ಟಿ ಮಫತ್ಲಾಲ್ ಲೇಔಟ್ನ ಕಾಮಗಾರಿಗಳಿಗೆ ಬಿಲ್ ತಡೆಹಿಡಿಯುವಂತೆ ಯೋಜನಾ ನಿರ್ದೇಶಕರು ಆದೇಶ ನೀಡಿದ್ದಾರೆ. ಆದೇಶವನ್ನು ಉಲ್ಲಂಘಿಸಿ ಮತ್ತೆ 1.28 ಲಕ್ಷ ರೂಪಾಯಿ ಬಿಲ್ ಪಾವತಿಸಲಾಗಿದೆ. ಹಾಗಾದರೆ ಮೇಲಾಧಿಕಾರಿಯವರ ಆದೇಶಕ್ಕೆ ಬೆಲೆ ಇಲ್ಲವೇ ಎಂದು ಮುಖ್ಯಾಧಿಕಾರಿಯನ್ನ ಪ್ರಶ್ನಿಸಿದ್ರು. ಗೋವಿಂದ ಪ್ರಭು ಮಾತನಾಡಿ, ಲೇಔಟ್ ಹಸ್ತಾಂತರ ಆಗುವ ಮೊದಲೇ ಅದರ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ಒದಗಿಸಿರುವುದು ಕರ್ನಾಟಕದ ಇತಿಹಾಸದಲ್ಲಿಯೇ ಮೊದಲು ಎಂದು ಲೇವಡಿ ಮಾಡಿದ್ರು. ಅವರಿಗೆ ಯಾವುದೋ ಕಣ್ಣಿಲ್ಲ, ಕುರುಡು. ಒಂದು ಅಧಿಕಾರಿ, ಜಿಲ್ಲಾಡಳಿತ ಮಾಡುವ ಅಧಿಕಾರಿಗೆ ಅದು ಕಣ್ಣು ಕಿವಿ ಯಾವುದೂ ಇಲ್ಲ, ಮೂಗು ಯಾವುದಿಲ್ಲ. ಅಷ್ಟಿದ್ದು ಕೂಡ ನೀವು ಇದರ ಮೇಲೆ ನಿಮಗೆಲ್ಲ ವಿಷಯ ಗೊತ್ತಿದ್ದು ನೀವು ಇಷ್ಟೆಲ್ಲ 2 ಗಂಟೆ ನಿಮ್ಮ ಸಮಯ ಮಾಡಿ. ಇದನ್ನ ತೀವ್ರವಾಗಿ ವಿರೋಧಿಸಿದ ಆಡಳಿತ ಸದಸ್ಯ ಮೊಹಮ್ಮದ್ ಶರೀಫ್ ಆಕ್ಷೇಪ ದಾಖಲಿಸಿ, ಆದರೆ ಅಧಿಕಾರಿಗಳೇ ಹೊಣೆ ಎಂದು ಉಲ್ಲೇಖಿಸಬೇಡಿ ಎನ್ನುತ್ತಾ ಅಧಿಕಾರಿಗಳ ಬೆಂಬಲಕ್ಕೆ ನಿಂತರು. ಇದು ಗೋವಿಂದ ಪ್ರಭು ಹಾಗೂ ಮೊಹಮ್ಮದ್ ಶರೀಫ್ ಮಧ್ಯೆ ಜಟಾಪಟಿಗೆ ಕಾರಣವಾಯಿತು. ಸಭೆಯಲ್ಲಿ ಮುಖ್ಯಾಧಿಕಾರಿ ರೇಖಾ ಶೆಟ್ಟಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ವಾಸು ಪೂಜಾರಿ, ಪ್ರವೀಣ್ ಪಿ, ಗಂಗಾಧರ್, ಚಂಚಲಾಕ್ಷಿ ಮತ್ತಿತರರು ಹಾಜರಿದ್ದರು. ಸಂದೀಪ್ ಸಾಲಿಯನ್, V4 News 24/7 ಬಂಟ್ವಾಳ.